जगद्हिताय कृष्णाय जगद्गुरुवाय कृष्णाय गोविन्दाय नमो नमः। गोविन्दाय नमो नमः। नमः पङ्कजनाभाय नमः पङ्कजनाभाय नमः पङ्कजमालिने नमः पङ्कजमालिने नमः पङ्कजनेत्राय नमः पङ्कजनेत्राय नमस्ते पङ्कजाङ्ग्रये। नमस्ते पङ्कजाग्रये। हरे कृष्णा हरे कृष्णा हरे कृष्णा कृष्ण कृष्ण हरे हरे कृष्ण कृष्ण हरे 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 राम हरे राम 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 हरे हरे। राम राम हरे हरे। ಹರೇ ಕೃಷ್ಣ. ಧನ್ಯವಾದಗಳು ರೀನಾ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಶ್ರೀಲ ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ ಕಿ ಪ್ರಭುಪಾದ್ ಜೈ. ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಹೋಗುವ ಇವತ್ತಿನ ಶ್ಲೋಕಕ್ಕೆ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಭಗವದ್ಗೀತಾ ಭಗವದ್ಗೀತಾ ಅಥ ಸಪ್ತದಶೋऽಧ್ಯಾಯಃ ಅಥ ಸಪ್ತದಶೋऽಧ್ಯಾಯಃ ಶ್ರದ್ಧತ್ರಯ ವಿಭಾಗ ಯೋಗಃ ಶ್ಲೋಕ 1. ಅರ್ಜುನ ಉವಾಚ ಯೇ ಶಾಸ್ತ್ರಂ ಯೇ ಶಾಸ್ತ್ರವಿಧಿಂ ಉತ್ಸಜ್ಯ ಶಾಸ್ತ್ರವಿಧಿಂ ಉತ್ಸಜ್ಯ ಯೇ ಶಾಸ್ತ್ರವಿಧಿಮುತ್ಸಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ. ಸತ್ವಮಾಹೋ ರಜಸ್ತಮಃ. ಅರ್ಜುನ ಉವಾಚ ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ. ಸತ್ವಮಾಹೋ ರಜಸ್ತಮಃ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ. ಸತ್ವಮಾಹೋ ರಜಸ್ತಮಃ. ಈ ಪದಗಳ ಅರ್ಥ ನೋಡುವ. ಅರ್ಜುನ ಉವಾಚ, ಅರ್ಜುನನು ಹೇಳಿದನು, ಯಾರು ಶಾಸ್ತ್ರವಿಧಿಗಳನ್ನು ಉತ್ಸಜ್ಯ ತ್ಯಜಿಸಿ ಯಜಂತೆ ಪೂಜಿಸುತ್ತಾರೋ, ಶ್ರದ್ಧೆಯಿಂದ ಅನ್ವಿತಾಃ ಕೂಡಿದವರಾಗಿ, ತೇಷಾಂ ಅವರ ನಿಷ್ಠಾ ಶ್ರದ್ಧೆಯು, ತು ಆದರೆ, ಕ ಏನು, ಕೃಷ್ಣನೇ, ಸತ್ವಗುಣದ್ದೋ, ಅಹೋ ಅಥವಾ ರಜೋಗುಣದ್ದೋ, ತಮೋಗುಣದ್ದೋ. ಅನುವಾದದಲ್ಲಿ ಹೇಳ್ತಿದ್ದಾರೆ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಧರ್ಮಶಾಸ್ತ್ರಗಳ ವಿರುದ್ಧವಾಗಿರ್ತಾರೆ, ಅನುಸರಿಸೋದಿಲ್ಲ. ಅಂತವರು ಮಾಡುವಂತ ಕೆಲಸಗಳು, ಪೂಜೆಯ ಸ್ಥಿತಿ ಏನು ಅಂತ ಹೇಳಿದ್ರೆ, ಅವ್ರು ಸತ್ವಗುಣದಲ್ಲಿ ಮಾಡ್ತಾರಾ, ತಮೋಗುಣದಲ್ಲಿಯಾ, ರಜೋಗುಣದಲ್ಲಿಯಾ ಅಂತೇಳಿ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾರೆ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ
तेषां निष्ठा तु का कृष्ण सत्त्वमाहो रजस्तमः तेषां निष्ठा तु का कृष्ण सत्त्वमाहोरजस्तमः। अर्जुन उवाच ये शास्त्रमिति मुत्सज्य यजन्ते श्रद्धयान्विताः तेषां निष्ठा तु का कृष्ण सत्त्वमाहो रजस्तमः अर्जुन उवाच ये शास्त्रमिति मुत्सृज्य यजन्ते श्रद्धयान्विताः तेषां निष्ठा तु का कृष्ण सत्त्वमाहोरजस्तमः। अर्जुन उवाच ये शास्त्रविधिमुत्सृज्य यजन्ते श्रद्धयान्विताः तेषां निष्ठा तु का कृष्ण सत्त्वमाहो रजस्तमः अर्जुन उवाच ये शास्त्रविधिमुत्सृज्य यजन्ते श्रद्धयान्विताः तेषां निष्ठा तु का कृष्ण सत्त्वमाहोरजस्तमः। ಹರೇ ಕೃಷ್ಣ ಓದಿಸ್ಬೋದು ಮಾತಾಜಿ ಪ್ರವೀಣ ಮಾತಾಜಿ ಮಾತಾಜಿ ಅಲ್ಲಿ ಮುತ್ಸಜ್ಜ ಋ ಹೊತ್ತು ಬಂದಿದೆಯಲ್ಲ ಮಾತಾಜು ಹಾ ಮುತ್ಸಜ್ಜ ಮುತ್ಸೃಜ್ಯ ಅಂತ ಬರ್ತದೆ ಮುತ್ಸೃಜ್ಯ ಮುತ್ಸಜ್ಜ ये ಶಾಸ್ತ್ರ ವಿಧಿ ಹಾ ಮುತ್ಸೃಜ್ಯ ತಾ ಕೊಟ್ರು ಸೊಳಿತ್ರು ಹೌದು ಮುತ್ಸೃಜ್ಯ 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 ಅದ್ ಆಗ್ಬೋದಲ್ವ ಮಾತಾಜಿ ಹಾ ಹಾ ಮುತ್ಸೃಜ್ಯ ಅಂದ್ರೆ ರಾವತ್ ಬರ್ಬೇಕಾಗಿತ್ತು ರಾವತ್ ಇಲ್ಲ ಅಲ್ಲಿ ತಾಸ ಆಮೇಲೆ ಆತರ ತಾ ಕೊಟ್ರು ಸೊಳಿ ಸಾವತ್ತು ಮುತ್ಸರ್ಜ್ಯ ಅಲ್ಲಿ ಮೂರ್ತಂತ ಮೂರ್ ಅಲ್ಲ ಮುತ್ಸೃಜ್ಯ ಮುತ್ಸೃಜ್ಯ ಅಂತ ಆಗ್ತದೆ ಅಂದ್ರೆ ತ್ಯಜಿಸುವುದು ಅಂತೇಳಿ ಅರ್ಥ ಅರ್ಥ ಉತ್ಸೃಜ್ಯ ಅಂತ ಹೇಳಿ ತ್ಯಜಿಸುವುದು ಅಂತ ವಿಧಿಂ ಉತ್ಸೃಜ್ಯ ಮುತ್ಸೃಜ್ಯ ಅಂತ ಬರ್ತದೆ ಆಯ್ತಾ ಓದಿಸುದ ಮಾತಾಜಿ ಓದಿಸಿ ಮಾತಾಜಿ ಓದಿಸಿ ಕೆಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1 ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಹೋ ರಜಸ್ತಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅಲ್ಲಿ ತೇಷಾಂ ನಿಷ್ಠಾ ಅಂತ ಎಲ್ಲಿ ದೀರ್ಘ ಇದೆ ಅಲ್ಲಿ ನೀವು ದೀರ್ಘ ಕೊಡ್ಬೇಕಾಗ್ತದೆ ಅನಸೂಯ ಮಾತಾಜಿ. ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಸರಿ ಮಾತಾಜಿ. ಅಶ್ವಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯೇ ಶಾಸ್ತ್ರ ಮುತ್ಸಜ್ಯ ಯಜಂತೆ ಶ್ರದ್ಧಾನ್ವಿತಾ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಹೋ ರಜಸ್ತಮಃ. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ಚಂದನ ಮಾತಾಜಿ ಓದಿ 1 ನಿಮಿಷ ಇಲ್ಲಿಂದ ಓದಿ. ಭಗವದ್ಗೀತಾ ಸಪ್ತದಶೋಧ್ಯಾಯ ಅದು ಹೇಳ್ಕೊಂಡು ಓದಿ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 17 ಅಥ ಸಪ್ತದಶೋಧ್ಯಾಯಃ ಶ್ರದ್ಧಾತ್ರಯ ವಿಭಾಗ ಯೋಗಃ. ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಹರೇ ಕೃಷ್ಣ ಮಾತಾಜಿ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಶ್ಲೋಕ 1 ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿಮುತ್ಸೃಜ್ಯ ಯಾಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 2 ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ದೇಹಿನಾಂ ಚ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ಸಾತ್ವಿಕೇ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ತಾಮಸೀ ಚೇತಿ ತಾಂ ಶೃಣು. ಭಗವಾನುವಾಚ ಭಗವಾನುವಾಚ
त्रिविधा भवति श्रद्धा देहिनां सा स्वभावजा त्रिविधा भवति श्रद्धा देहिनां स्वभावजा सात्विकी राजसी चैव तामसी चेति तां शृणु सात्विकी राजसी चैव तामसी चेति तां शृणु ಈ ಪದಗಳ ಅರ್ಥ ನೋಡುವ. ಶ್ರೀ ಭಗವಾನ್ ಉವಾಚ, ದೇವೋತ್ತಮ ಪರಮಪುರುಷನು ಹೇಳಿದನು, ತ್ರಿವಿಧ 3 ಬಗೆಗಳು ಭವತಿ ಆಗುತ್ತದೆ ಶ್ರದ್ಧೆಯು ದೇಹಿನಾಂ ದೇಹಿಗಳ ಸ ಅದು ಸ್ವಭಾವಜ ಅವನ ಐಹಿಕ ತ್ರಿಗುಣಗಳಿಗೆ ಅನುಸಾರವಾಗಿ ಸಾತ್ವಿಕಿ ಸತ್ವಗುಣದ್ದು ರಾಜಸಿ ರಜೋಗುಣದ್ದು ಚ ಕೂಡ ಏವ ಖಂಡಿತವಾಗಿಯೂ ತಾಮಸಿ ತಮೋಗುಣದ್ದು ಚ ಮತ್ತು ಇತಿ ಹೀಗೆ ತಾಮ್ ಅದನ್ನು ಶೃಣು ನನ್ನಿಂದ ಆಲಿಸು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು, ಸಾತ್ವಿಕ ರಾಜಸ ತಾಮಸ. ಈಗ ಆ ಬಗ್ಗೆ ಕೇಳು ಅಂತೇಳಿ ಹೇಳ್ತಾರೆ. ಅರ್ಜುನ ಏನ್ ಕೇಳ್ತಾರೆ, ಅವರ ಶ್ರದ್ಧೆ ಯಾವ ರೀತಿ ಇರ್ತದೆ ಅಂದ್ರೆ, ಅವರು ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ಅವರವರ ಕಲ್ಪನೆಗೆ ತಕ್ಕಾಗಿ ಅವ್ರು ಪೂಜೆ ಮಾಡ್ತಾರೆ. ಅಂತವ್ರು ಯಾವ ಗುಣದಲ್ಲಿದ್ದಾರೆ, ಸತ್ವಗುಣ ರಜೋಗುಣ ತಮೋಗುಣದವ್ರೆ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು, ಆತ್ಮನು ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಅವನ ಶ್ರದ್ಧೆ 3 ಬಗೆಯಲ್ಲಿ ಇರ್ತದೆ. ಅದು ಸಾತ್ವಿಕ ಆಗಿರ್ಬೋದು, ರಾಜಸ ಆಗಿರ್ಬೋದು, ಮತ್ತೆ ತಾಮಸ ಆಗಿರ್ಬೋದು. ಅದರ ಬಗ್ಗೆ ನಾನು ಹೇಳ್ತೇನೆ, ನೀನ್ ಕೇಳು ಅಂತೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಭಗವಾನ್ ಉವಾಚ ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಶ್ರೀ ಭಗವಾನ್ ಉವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು ತ್ರಿವಿಧಾ ಭವತಿ ಶ್ರದ್ಧಾ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹರೇ ಕೃಷ್ಣ ಹರೇ ಮಾತಾಜಿ. ಧನ್ಯವಾದಗಳು. ಜಯಂತಿ ಮಾತಾಜಿ ಓದಿ. ಜಯಂತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕನ್ನಡ ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹರೇ ಕೃಷ್ಣ. ಧನ್ಯವಾದ. ಕನ್ನಡ ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶ್ಲೋಕ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹರೇ ಕೃಷ್ಣ. ಧನ್ಯವಾದಗಳು. ಲೋಕಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹರೇ ಕೃಷ್ಣ. ಲಕ್ಷ್ಮಿ ಮಾತಾಜಿ ಓದಿ. ಲಕ್ಷ್ಮಿ ಗೋಕವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ
सात्विकी राजसी चैव तामसी चेति तां शृणु. हरे ಹರೇ कृष्ण ಕೃಷ್ಣ, माताजी, धन्यवाद. ಧನ್ಯವಾದಗಳು. ಎಂ ಸಾಯಿಲಕ್ಷ್ಮಿ ಮಾತಾಜಿ ಓದಿ. हरे कृष्ण माताजी. ಹರೇ श्री ಕೃಷ್ಣ. भगवान् वाच त्रिविधा भवति श्रद्धा देहिनां सा स्वभावजा सात्विकी राजसी चैव तामसी चेति तां शृणु. हरे ಹರೇ कृष्ण ಕೃಷ್ಣ. माताजी. ಮಾತಾಜಿ ಮುಂದಕ್ಕೆ ಹೋಗೋ ಮಾತಾಜಿ. ಹಾ, ಧನ್ಯವಾದಗಳು. ಶ್ಲೋಕ 3. ಸತ್ವಾನುರೂಪ ಸರ್ವಸ್ಯ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಭವತಿ ಭಾರತ ಶ್ರದ್ಧಾಮಯೋऽಯಂ ಪುರುಷೋ ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಶ್ರದ್ಧಾ ಸ ಏವ ಸಃ. ಯೋ ಯಚ್ಛದ್ರಾ ಸ ಏವ ಸಃ. ಸತ್ವಾನುರೂಪ ಸರ್ವಸ್ಯ सत्त्वानुरूप ರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋऽಯಂ ಪುರುಷೋ ಶ್ರದ್ಧಾಮಯೋऽಯಂ पुरुषो ಯೋ ಯಚ್ಶ್ರದ್ಧಾ ಸ ಏವ ಸಃ. यो यत्र स एव तेजसः. ಪದಗಳ ಅರ್ಥ ನೋಡುವ. ಸತ್ವ ಅನುರೂಪ ಅಂತ ಹೇಳಿದ್ರೆ ಅಸ್ತಿತ್ವಕ್ಕೆ ಅನುಸಾರವಾಗಿ, ಸರ್ವಸ್ಯ ಪ್ರತಿಯೊಬ್ಬನ ಶ್ರದ್ಧೆಯು ಭವತಿ ಉಂಟಾಗುತ್ತದೆ, ಭಾರತ ಭರತಪುತ್ರನೇ, ಶ್ರದ್ಧಾ ಮಯಃ ಪೂರ್ಣನಾದ, ಅಯಂ ಈ, ಪುರುಷಃ ಜೀವಿಯು, ಯಾರೋ, ಯತ್ ಯಾವ, ಶ್ರದ್ಧೆಯುಳ್ಳವನು, ಸ ಅದೇ, ಏವ ಖಂಡಿತವಾಗಿಯೂ, ಸ ಅವನು. ಅನುವಾದ. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಅವನವನು ಆಯಾ ಪ್ರಕೃತಿ ಗುಣಗಳಲ್ಲಿ ಇದ್ದುಕೊಂಡು ಒಂದೊಂದು ಶ್ರದ್ಧೆ ಬೆಳೆಸಿಕೊಂಡಿರ್ತಾನೆ. ಆ ರೀತಿ ಅವನು ಗಳಿಸಿಕೊಂಡ ಗುಣಕ್ಕೆ ಅನುಗುಣವಾಗಿ ಅವನ ಶ್ರದ್ಧೆ ಇರ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಸತ್ವಾನುರೂಪ ಸರ್ವಸ್ಯ ಭವತಿ ಭಾರತ ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಶ್ರದ್ಧಾ ಸ ಏವ ಸಃ. ಶ್ರದ್ಧಾಮಯೋऽಯಂ ಪುರುಷೋ ಶ್ರದ್ಧಾ ಸ ಏವ ಸಃ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಶ್ರದ್ಧಾ ಸ ಏವ ಸಃ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಛ್ರದ್ಧಾ ಸ ಏವ ಸಃ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಛ್ರದ್ಧಾ ಸ ಏವ ಸಃ. ಶ್ರದ್ಧಾಮಯತಿ ಭಾರತ ಶ್ರದ್ಧಾಮಯೋऽಯಂ ಪುರುಷೋ ಸರ್ವಸಃ. ಹರೇ ಕೃಷ್ಣ. ಓದ್ಸ್ಬೋದು ಮಾತಾಜಿ. ದೇವಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಶ್ರದ್ಧಾ ಸ ಏವ ಸಃ. ಯೋ ಯಚ್ಶ್ರದ್ಧಾ ಸ ಏವ ಸಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲೋಕೇಶ್ ಪ್ರಭುಜಿ ಓದಿ. ಲೋಕೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರಿಗೆ ಬಂದಿದ್ದು ಓದ್ಬೋದು. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಛ್ರದ್ಧಾ ಸ ಏವ ಸಃ. ಯೋ ಯಚ್ಶ್ರದ್ಧಾ ಸ ಏವ ಸಃ. ಯೋ ಯಚ್ಛ್ರದ್ಧಾ ಸ ಏವ ಸಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಮತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋऽಯಂ ಪುರುಷೋ ಯೋ
ಯೋ ಶ್ರದ್ಧಾಂತ ಸಹೇವ ಚ. ಯೋ ಯತ್ ಶ್ರದ್ಧಾ ಸ ಏವ ಸ. ಅಲ್ಲಿ ಯತ್ ಶ್ರದ್ಧಾ ಅದು, ಹಾಗಾಗಿ ಯತ್ ಶ್ರದ್ಧಾ ಅಂತ ಬರುವಂತದ್ದು ಯತ್ ಶ್ರದ್ಧಾ ಅಂತ ಬರುತ್ತೆ ಇಲ್ಲಿ. ಯೋ ಯತ್ ಶ್ರದ್ಧಾ ಸ ಏವ ಸಹ. ಯೋ ಶ್ರದ್ಧಾ ಸಹ ಏವ ಸಹ. ಯೋ ಯತ್ ಶ್ರದ್ಧಾ ಯೋ 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 ಯಾ ಶ್ರದ್ಧಾ ಸ ಏವ ಸಹ. ಸಹ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯಾಯತ್ ಯೋ ಯೋ ಅಲ್ಲಿ ಯೋ ಯತ್ ಶ್ರದ್ಧಾ ಸ ಏವ ಸಹ. ಯೋ ಯತ್ ಶ್ರದ್ಧಃ ಸ ಏವ ಚ ಸಹ. ಹರೇ ಕೃಷ್ಣ. ಇನ್ನೊಂದ್ಸಲ ಓದ್ತೀರಾ? ಇನ್ನೊಂದ್ಸಲ. ಇನ್ನೊಂದ್ಸಲ. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯತ್ ಶ್ರದ್ಧಃ ಸ ಏವ ಸಹ. ಹರೇ ಕೃಷ್ಣ. ಪದ್ಮಾ ಮಾತಾಜಿ ಓದಿ. ಹರೇ ಪದ್ಮಾ ಕೃಷ್ಣ. ಮಾತಾಜಿ. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯತ್ ಶ್ರದ್ಧಃ ಸ ಏವ ಸಹ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯತ್ ಶ್ರದ್ಧಾ ಸ ಏವ ಸಹ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗು. ಓಕೆ. ಶ್ಲೋಕ 4. ಯಜಂತೆ ಸಾತ್ವಿಕಾ ದೇವಾನ್ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ ಯಜಂತೆ ತಾಮಸಾ ಜನಾಃ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಯಜಂತೆ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ ಈ ಪದಗಳ ಅರ್ಥ ನೋಡುವ. ಯಜಂತೆ ಆರಾಧಿಸುತ್ತಾರೆ, ಸಾತ್ವಿಕ ಸತ್ವಗುಣದಲ್ಲಿರುವವರು, ದೇವತೆಗಳನ್ನು, ಯಕ್ಷರಕ್ಷಾಂಸಿ ದೈತ್ಯರನ್ನು, ರಾಜಸಾಹ ರಜೋಗುಣದಲ್ಲಿರುವವರು, ಪ್ರೇತಗಳಾದ ಭೂತಗಣಾನ್ ಭೂತಗಳನ್ನು, ಚ ಮತ್ತು ಅನ್ಯೇ ಇತರ ಯಜಂತೆ ಪೂಜಿಸುತ್ತಾರೆ, ತಾಮಸಾಹ ತಮೋಗುಣದಲ್ಲಿರುವ ಜನರು. ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನ ಪೂಜಿಸುತ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದೆ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ
ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ? ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ಪ್ರೇತಾನ್ ಭೂತಗಣಾಶ್ಚಾನ್ಯೇ, ಗಣಾಶ್ಚಾನ್ಯೇ ಅಂತ ಉಂಟಲ್ಲಿ. ಪ್ರೇತಾನ್ ಭೂತಗಣಾಶ್ಚಾನ್ಯೇ. ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಹರೇ ಕೃಷ್ಣ. ಇನ್ನೊಂದ್ಸಲ ಓದ್ಲಾ? ಇನ್ನೊಂದ್ಸಲ ಓದಿ. ಹರೇ ಕೃಷ್ಣ. ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡುವವ್ರು ಮ್ಯೂಟ್ ಮಾಡ್ಕೊಳ್ಳಿ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ. ಗಣಾಶ್ಚಾನ್ಯೇ, ಅಲ್ಲಿ ಗಣಾಶ್ಚಾನ್ಯೇ ಅಲ್ಲ, ಗಣಾಶ್ಚಾನ್ಯೇ. ಪ್ರೇತಾನ್ ಭೂತಗಣಾಶ್ಚಾನ್ಯೇ. ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಹರೇ ಕೃಷ್ಣ. ಸರಿ ಆಯ್ತಾ? ಸ್ವಲ್ಪ ಇನ್ನ ಅಲ್ಲಿ ದೀರ್ಘ ಕೊಡ್ಬೇಕು ನೀವು. ಭೂತಗಣ ಗಣಾಶ್ಚಾನ್ಯೇ. ಹೌದು, ಗಣ ಅಂತ ಬರ್ಬೇಕು, ಅದು ಗಣ ಅಲ್ಲ, ಗಣ. ಪ್ರೇತಾನ್ ಭೂತಗಣಾಶ್ಚಾನ್ಯೇ. ಹಾ, ಕರೆಕ್ಟ್. ಯಜಂತೆ ತಾಮಸಾ ಜನಾಃ. ಹರೇ ಕೃಷ್ಣ. ಸರಿ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಃ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಯಕ್ಷರಕ್ಷಾಂಸಿ ರಾಜಸಃ ಅಲ್ಲ, ರಾಜಸಾಹ ಅಂದ್ರೆ ರಾಜಸ ಗುಣದವರು ಅಂತೇಳಿ. ಅಲ್ಲಿ ಪ್ಲೂರಲ್ ಬರುವಾಗ ಅಲ್ಲಿ ದೀರ್ಘ ಬರುವಂತದ್ದು. ಯಕ್ಷರಕ್ಷಾಂಸಿ ರಾಜಸಾಹ. ಯಕ್ಷರು ಅಂತ ಹೇಳಿದ್ರೆ ಆ ರಾಕ್ಷಸರನ್ನ, ರಾಜಸ ಗುಣದವರು ರಾಕ್ಷಸರನ್ನ ಪೂಜಿಸ್ತಾರೆ ಅಂತ ಹೇಳಿದ್ರೆ, ರಾಕ್ಷಸರನ್ನ ಅಂತಲ್ಲ, ಆಸುರಿ ಸ್ವಭಾವದವರನ್ನ, ಈ ಫಿಲ್ಮ್ ಆಕ್ಟರ್ಸ್ ಆ ತರದೆಲ್ಲ ಇರ್ತಾರಲ್ಲ, ಆ ತರದವ್ರನ್ನ ಅವರು ಪೂಜಿಸ್ತಾರೆ ಅಂತ ಹೇಳ್ಕೊಂಡು ಯಕ್ಷರಕ್ಷಾಂಸಿ ರಾಜಸಾಹ. ರಾಜಸಾಹ ಅಂತ ಬರುತ್ತೆ, ಅಲ್ಲಿ ದೀರ್ಘ ಬರುತ್ತೆ. ಆಯ್ತಾ? ಯಕ್ಷರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಹರೇ ಕೃಷ್ಣ. ಧನ್ಯವಾದ. ಸುಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅಲ್ಲಿ ಪ್ರೇತಾನ್ ಭೂತಗಣಾಶ್ಚಾನ್ಯೇ, ಗಣಾಶ್ಚಾನ್ಯೇ ಅಂತ ಉಂಟು, ಗಣಾಶ್ಚಾನ್ಯೇ ಅಲ್ಲ, ಪ್ರೇತಾನ್ ಭೂತಗಣಾಶ್ಚಾನ್ಯೇ ಅಂದ್ರೆ ಪ್ಲೂರಲ್. ಅದು ಎಲ್ಲಿ ಎಲ್ಲ ದೀರ್ಘ ಇದೆ ಅಲ್ಲಿ ಪ್ಲೂರಲ್ ಅರ್ಥ ಬರ್ತದೆ. ಪ್ರೇತಾನ್ ಭೂತಗಣಾಶ್ಚಾನ್ಯೇ, ಭೂತಗಣಗಳನ್ನು ಅನಿ ಯಜಂತೆ ತಾಮಸ ಜನಃ, ಅವರು ಆರಾಧಿಸ್ತಾರೆ, ತಮೋ ಗುಣದವರು ಆರಾಧಿಸ್ತಾರೆ ಅಂತ ಹೇಳುವಂತದ್ದು. ಇನ್ನೊಂದ್ಸಲ ಹೇಳ ಮಾತಾಜಿ. ಹಾ, ಹೇಳಿ ಹೇಳಿ. ಅಲ್ಲಿ ಎಲ್ಲಿ ದೀರ್ಘ ಇದೆ ಅಲ್ಲಿ ದೀರ್ಘ ಕೊಡ್ಬೇಕಾಗ್ತದೆ. ಆಯ್ತಾ? ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕಾಂಕ್ಷಿ ರಾಜಸಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಃ.
ಹರೇ ಸರಿ ಕೃಷ್ಣ. ಮಾತಾಜಿ. ಹಾ ಸರಿ ಆಯ್ತು. ಮಾತಾಜಿ ಮುಂದಕ್ಕೆ ಹೋಗುವ. ಶ್ಲೋಕ 5. ಅಶಾಸ್ತ್ರ ವಿಹಿತಂ ಘೋರಂ ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ತಪ್ಯಂತೆ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಫಲಾನ್ವಿತಾಃ ಕಾಮರಾಗಫಲಾನ್ವಿತಾಃ ಅಶಾಸ್ತ್ರ ವಿಹಿತಂ ಘೋರಂ ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಕಾಮರಾಗಫಲಾನ್ವಿತಾಃ. ಇಲ್ಲಿ ಪದಗಳ ಅರ್ಥ ನೋಡುವ. ಅಶಾಸ್ತ್ರ, ಶಾಸ್ತ್ರದಲ್ಲಿ ಇಲ್ಲದ, ವಿಹಿತಂ ನಿರ್ದೇಶಿತವಾದ, ಘೋರಂ ಹಾನಿಕರವಾದ, ತಪ್ಯಂತೆ ಆಚರಿಸುತ್ತಾರೆ, ಏ ಯಾವ, ತಪಃ ತಪಸ್ಸುಗಳನ್ನು, ಜನರು, ಜಂಬದಿಂದ, ಅಹಂಕಾರ ಮತ್ತು ಅಹಂಕಾರಗಳಿಂದ, ಸಂಯುಕ್ತಾಹ ಕೂಡಿದ, ಕಾಮದ, ರಾಗ ಆಸಕ್ತಿಯ, ಬಲದಿಂದ, ಅನ್ವಿತಾಹ ಒತ್ತಾಯಿಸಲ್ಪಟ್ಟ, ಕಾಮರಾಗ ಬಲಾನ್ವಿತಾಹ ಅಂತ ಹೇಳ್ಕೊಂಡು ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ ಅಂತ ಹೇಳ್ಕೊಂಡು ಹೇಳ್ತಾ ಇದೆ ಈ ಒಂದು ಶ್ಲೋಕದ ಅರ್ಥದಲ್ಲಿ, ಅನುವಾದದಲ್ಲಿ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಹರೇ ಕೃಷ್ಣ. ಓದಿಸ್ಬೋದು. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ವನಜಾ ಮಾತಾಜಿ ಓದಿ. ವನಜಾ ಮಾತಾಜಿ. ಹರೇ ಕೃಷ್ಣ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಃ ದಂಭಾಹಂಕಾರ ಸಂಯುಕ್ತ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪರಮ ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭ ಅಹಂಕಾರ ಸಂಯುಕ್ತಃ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ನೀವು ಓದಿದ್ರ ಒಂದು ಶ್ಲೋಕ? ಇಲ್ಲ ಮಾತಾಜಿ, ಓದಿಲ್ಲ. ಓದಿ ಮಾತಾಜಿ. ಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಃ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ.
AP ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 5. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾ ಢಂಬಾಹಂಕಾರ ಸಂಯುಕ್ತ ಕಾಮರಾಗ ಬಲಾನ್ವಿತ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಮನೋರಮ ಪ್ರಭು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಶಾಸ್ತ್ರಂ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾಃ ಯೇ ತಪೋಜನಾಃ ಡಂಬಾಹಂಕಾರ ಸಂಯುಕ್ತಃ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದ್ಲಿಯ ಮಾತಾಜಿ ನಾನು ಗಾಯತ್ರಿ. ಓದಿ ಮಾತಾಜಿ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾಃ ಡಂಬಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗು. ಓಕೆ. ಶ್ಲೋಕ 6. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಇಲ್ಲಿ ಪದಗಳ ಅರ್ಥ ನೋಡುವ. ಕರ್ಷೆಯಂತಹ ತೊಂದರೆ ಪಡಿಸುತ್ತಿರುವ, ಶರೀರಸ್ಥಂ ಶರೀರದಲ್ಲಿರುವ, ಭೂತಗ್ರಾಮಂ ಭೌತಿಕಾಂಶಗಳ ಸಂಯೋಜನೆಯನ್ನು, ಅಚೇತಸಃ ದಾರಿ ತಪ್ಪಿದ ಮನೋಭಾವದಿಂದ ಕೂಡಿದ, ಮಾಂ ನನ್ನನ್ನು, ಚ ಕೂಡ, ಏವ ಖಂಡಿತವಾಗಿಯೂ ಅಂತಹ ಒಳಗೆ, ಶರೀರಸ್ಥಂ ದೇಹದಲ್ಲಿರುವ, ತಾನ್ ಅವುಗಳನ್ನು, ವಿದ್ದಿ ತಿಳಿದುಕೋ, ಅಸುರ ನಿಶ್ಚಯಾನ್ ದೈತ್ಯರೆಂದು ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಅಂಥವರು ಮೂರ್ಖರು ಅಂತ ಹೇಳಿದ್ರೆ ಯಾರು ಅಹಂಕಾರಗಳಿಂದ ಅಹಂಕಾರಗಳಿಂದ ಒಂದು ಘೋರ ತಪಸ್ಸುಗಳನ್ನ ಮಾಡ್ತಾರೆ, ಅಲ್ಲಿ ಶಾಸ್ತ್ರದಲ್ಲಿ ಇಲ್ಲದಿರುವಂತದನ್ನ ಮಾಡ್ತಾರೆ, ಮತ್ತೆ ಕಾಮ ಮೋಹಗಳೇ ಅವರಿಗೆ ಪ್ರೇರಣೆ ಆಗಿರ್ತದೆ. ಅಂಥವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿಯೂ ಅಸುರರು ಅಂತ ತಿಳ್ಕೊ ಅಂತೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು ಭಗವಂತ ಅರ್ಜುನನಿಗೆ. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಅನುಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ.
कर्षयन्त शरीरस्थं भूतग्रामसचेतसः मां चैवान्त शरीरस्थं तान् विद्यासुरनिश्चयान् ಅಲ್ಲಿ ಭೂತಗ್ರಾಮಮಚೇತಸಃ कर्षयन्त शरीरस्थं भूतग्रामचेतसः मां ಭೂತಗ್ರಾಮಮ चैवान्त ಅಲ್ಲಿ 2 ಮಾ ಉಂಟು. ಭೂತಗ್ರಾಮಮಚೇತಸಃ, ಭೂತಗ್ರಾಮಂ ಅಚೇತಸಃ ಅಂತ ಬರುವಂತದ್ದು. ಹಾಗಾಗಿ ಭೂತಗ್ರಾಮಮಚೇತಸಃ. मम चेतसः मां चेतसा तान् विद्यासुरनिश्चयान् कर्षयन्त शरीरस्थं भूतग्राममचेतसः मां चैवान्त शरीरस्थं तान् विद्यासुरनिश्चयान्. ಹರೇ ಕೃಷ್ಣ. ಧನ್ಯವಾದಗಳು. ಚಂದನ ಮಾತಾಜಿ ಓದಿ. हरे कृष्ण माताजी. ಹರೇ कर्षयन्ता शरीरस्थं भूतग्राममचेतसः मां चैवान्त शरीरस्थं तान् विद्यासुरनिश्चयान्. हरे कृष्ण माताजी. ಜಪ್ಪ ಬಾಳಿಗ ಮಾತಾಜಿ ಓದಿ. हरे कृष्ण. कर्षयन्त शरीरस्थं भूतग्राममचेतसः मां चैवान्त शरीरस्थं तान् विद्यासुरनिश्चयान्. हरे कृष्ण. ಹರೇ ಕೃಷ್ಣ. ಧನ್ಯವಾದಗಳು. ವನಿತಾ ಶೆಟ್ಟಿ ಮಾತಾಜಿ ಓದಿ. ಮಾತಾಜಿ ಓದ್ತೇನೆ. कर्षयन्तः शरीरस्थं भूतग्रामवचेतसा मां चैवांश शरीरस्थं तान् विद्यासुरनिश्चयान्. ಹರೇ हरे ಕೃಷ್ಣ. कृष्ण माताजी. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗೋಣ. ಓಕೆ, ಶ್ಲೋಕ 7. ಆಹಾರ ಆಹಾರ ತು ಅಪಿ ಆಹಾರಸ್ತ್ವಪಿ ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ. ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ. ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಈ ಪದಗಳ ಅರ್ಥ ನೋಡುವ. ಆಹಾರಃ ಆಹಾರವು, ತು ಖಂಡಿತವಾಗಿಯೂ, ಅಪಿ ಕೂಡ, ಸರ್ವಸ್ಯ ಪ್ರತಿಯೊಬ್ಬರ, ತ್ರಿವಿಧಃ 3 ವಿಧವಾದುದು, ಭವತಿ ಆಗುತ್ತದೆ, ಪ್ರಿಯಃ ಪ್ರಿಯವಾದ, ಯಜ್ಞಃ ಯಜ್ಞವು, ತಪಃ ತಪಸ್ಸು, ತಥಾ ಕೂಡ, ದಾನಂ ದಾನವು, ತೇಷಾಂ ಅವುಗಳ, ಭೇದಂ ವ್ಯತ್ಯಾಸಗಳನ್ನು, ಇಮಂ ಈ, ಶೃಣು ಕೇಳು. ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿ ಮನುಷ್ಯನು ಇಷ್ಟಪಡುವ ಆಹಾರದಲ್ಲಿ ಕೂಡ ಐಹಿಕ ಪ್ರಕೃತಿಯ ಗುಣತ್ರಯಗಳಿಗೆ ಅನುಗುಣವಾಗಿ 3 ರೀತಿಗಳು, ಯಜ್ಞಗಳು, ತಪಸ್ಸು ಮತ್ತು ದಾನಗಳ ವಿಷಯದಲ್ಲಿ ಸಹ ಇದು ನಿಜ. ಅವುಗಳ ಭೇದವನ್ನು ಕೇಳು ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಈ ಆಹಾರಗಳಾಗ್ಲಿ, ಯಜ್ಞಗಳಾಗ್ಲಿ, ತಪಸ್ಸುಗಳಾಗ್ಲಿ, ದಾನಗಳಾಗ್ಲಿ, ಅವು ಕೂಡ 3 ವಿಧದಲ್ಲಿ ಇರ್ತದೆ. 3 ಗುಣಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯದ್ದಾಗಿರುತ್ತೆ ಅಂತ ಹೇಳ್ಕೊಂಡು ಅದನ್ನ ನಾನು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಶ್ಲೋಕದಲ್ಲಿ ಭಗವಂತ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ. ಯಜ್ಞಸ್ತಪತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ. ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ. ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು.
ಆಹಾರಸ್ತ್ವಪಿ ಸರ್ವಸ್ಯ ವಿವಿಧೋ ಭವತಿ ಪ್ರಿಯಃ ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಶೃಣು. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕನ್ನಡ ಸೌಮ್ಯೇಶ್ವರಿ ಮಾತಾಜಿ ಓದಿ. ಸೌಮ್ಯೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕನ್ನಡ ಪರಮ ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಓದಿ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಂ ಇಮಂ ಶೃಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗು. ಓಕೆ. ಶ್ಲೋಕ 8. ಆಯುಃ ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾಃ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರಾಃ ಸಾತ್ವಿಕ ಪ್ರಿಯಾಃ ಆಯುಃ ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರಾ ಸಾತ್ವಿಕ ಪ್ರಿಯಾಃ ಆಯುಃ ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರಾ ಸಾತ್ವಿಕ ಪ್ರಿಯಾಃ ಆಯು ಸತ್ವಬಲಾರೋಗ್ಯ ಪ್ರೀತಿ ವಿವರ್ಧನಾಃ ಈ ಪದಗಳ ಅರ್ಥ ನೋಡುವ. ಆಯುಹು ಆಯುರ್ದಾಯ, ಸತ್ವ ಅಸ್ತಿತ್ವ, ಬಲ ಬಲ, ಆರೋಗ್ಯ ಆರೋಗ್ಯ, ಸುಖ ಸುಖ, ಪ್ರೀತಿ ಮತ್ತು ತೃಪ್ತಿಗಳನ್ನು ವಿವರ್ಧನಾಃ ಹೆಚ್ಚಿಸುವ, ರಸ್ಯಾಃ ರಸರೂಪಿಯಾದ, ಸ್ನಿಗ್ಧಾಃ ಸ್ನಿಗ್ಧವಾದ, ಸ್ಥಿರಾಃ ಬಹುಕಾಲ ಇರುವ, ಹೃದ್ಯಾಃ ಹೃದಯಕ್ಕೆ ಮುದ ನೀಡುವ, ಆಹಾರಾಃ ಆಹಾರವು, ಸಾತ್ವಿಕ ಸತ್ವಗುಣಯುಕ್ತನಿಗೆ, ಪ್ರಿಯಾಃ ರುಚಿಕರವು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತವೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ, ಬಲ ಆರೋಗ್ಯ ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ ಅಂತೇಳಿ ಇಲ್ಲಿ ಸತ್ವಗುಣದವರ ಆಹಾರದ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಈ ಒಂದು ಶ್ಲೋಕದಲ್ಲಿ ಯಾವ ರೀತಿ ಆಹಾರ ಅವರಿಗೆ ತೃಪ್ತಿಯನ್ನು ಉಂಟು ಮಾಡ್ತದೆ, ಪರಿಶುದ್ಧಗೊಳಿಸ್ತದೆ, ಆಮೇಲೆ ಆಯುಷನ್ನು ಹೆಚ್ಚಿಸ್ತದೆ ಅಂತ ಹೇಳ್ಕೊಂಡು
ಅದು ಆಹಾರ ರಸಯುಕ್ತವಾಗಿರ್ತದೆ, ಜಿಡ್ಡಿನಿಂದ ಕೂಡಿರ್ತದೆ, ಮತ್ತೆ ಆರೋಗ್ಯಕರವಾಗಿರ್ತದೆ ಅಂತ ಹೇಳ್ಕೊಂಡು, ಹಾಗೇನೆ ಹೃದಯಕ್ಕೆ ಪ್ರಿಯವಾಗಿರ್ತದೆ ಅಂತೇಳಿ ಹೇಳ್ತಾ ಇದೆ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ. ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ. ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ. ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಃ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರಾಃ ಸಾತ್ವಿಕ ಪ್ರಿಯಾಃ. ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಶ್ಲೋಕ 8. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾಃ ಸ್ನಿಗ್ಧಾಃ ಸ್ಥಿರಾ ಹೃದ್ಯಾಃ ಆಹಾರಾಃ ಸಾತ್ವಿಕ ಪ್ರಿಯಾಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾ ಸ್ನಿಗ್ಧ ಸ್ಥಿರ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ. ಹರೇ ಕೃಷ್ಣ. ಧನ್ಯವಾದಗಳು. ಲಕ್ಷ್ಮಿ ಗೋಕವಿ ಮಾತಾಜಿ ಓದಿ. ಲಕ್ಷ್ಮಿ ಗೋಕವಿ ಮಾತಾಜಿ. ಹರೇ ಕೃಷ್ಣ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾಂ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ. ಅಲ್ಲಿ ರಸ್ಯಾಂ ಅಲ್ಲ, ಅದು ರಸ್ಯಾಹ ಸಿಗ್ಧಾಹ ಅಂತ ಬರ್ತದೆ. ಅಲ್ಲಿ ಅಲ್ಲ, ಅಲ್ಲಿ ಇರುವಂತದ್ದು ವಿಸರ್ಗ ಇರುವಂತದ್ದು. ಇನ್ನೊಂದ್ಸಲ ಹೇಳಿ. ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ. ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ. ಆಹಾರ ಸಾತ್ವಿಕ ಪ್ರಿಯಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಲೋಕಜೀವನಿ ಮಾತಾಜಿ ಓದಿ. ಲೋಕಜೀವನಿ ಮಾತಾಜಿ. ಪ್ರಿಯಾಂಕ ಜಿತ್ತೂರು ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಃ ರಸ್ಯ ಸ್ನಿಗ್ಧ ಸ್ಥಿರ ಹೃದ್ಯಃ ಆಹಾರ ಸಾತ್ವಿಕ ಪ್ರಿಯಃ. ಹರೇ ಕೃಷ್ಣ. ಧನ್ಯವಾದಗಳು. ಲೋಕೇಶ್ ಪ್ರಭುಜಿ ಮಾತಾಜಿ ಮುಂದಕ್ಕೆ ಹೋಗು. ಓಕೆ. ಕಟ್ವಾಮ್ಲಾ ಲವಣಾತ್ಯುಷ್ಣ್ಯಾ ಕಟ್ವಾಮ್ಲಾ ಲವಣಾತ್ಯುಷ್ಣಾ. ಇದು ಕಟು ಆಮ್ಲ ಲವಣ ಅತಿ ಉಷ್ಣ ಅಂತ ಬರುವಂತದ್ದು. ಕಟ್ವಾಮ್ಲ ಲವಣಾತ್ಯುಷ್ಣಾ. ತೀಕ್ಷ್ಣರೂಕ್ಷ ವಿದಾಹಿನಃ. ಆಹಾರ ರಾಜಸಸ್ಯೇಷ್ಠಾಃ. ದುಃಖ ಶೋಕಾಮಯ ಪ್ರದಾಃ. ಕಟ್ವಾಂ ಲಲವಣಾತ್ಯುಷ್ಣಾ ತೀಕ್ಷ್ಣರೂಕ್ಷ ವಿದಾಹಿನಃ.
ಕಟ್ವಾಂ ಲಲವಣಾತ್ಯುಷ್ಣಾ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟಾಃ ದುಃಖ ಶೋಕಾಮಯ ಪ್ರದಾಃ. ಇಲ್ಲಿ ಪದಗಳ ಅರ್ಥ ನೋಡುವ. ಕಟು ಕಹಿ, ಆಮ್ಲ ಹುಳಿ, ಲವಣ ಉಪ್ಪು, ಅತಿ ಉಷ್ಣ ಹೆಚ್ಚು ಬಿಸಿ, ತೀಕ್ಷ್ಣ ಖಾರ, ರೂಕ್ಷ ಒಣಗಿದ, ವಿದಾಹಿನಃ ಮತ್ತು ಸುಡುತ್ತಿರುವ, ಆಹಾರಗಳು, ರಾಜಸಸ್ಯ ರಾಜಸ ಗುಣವುಳ್ಳವನಿಗೆ, ಇಷ್ಟಾಹ ರುಚಿಕರವು, ದುಃಖ ಶೋಕ ಕ್ಲೇಶ, ಆಮಯ ರೋಗಗಳನ್ನು, ಪ್ರದಾಹ ಉಂಟು ಮಾಡುವ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವವು ಅಂತ ಹೇಳಿದ್ರೆ, ರಜೋಗುಣದವರ ಒಂದು ಆಹಾರ ಯಾವ ರೀತಿ ಇರ್ತದೆ? ಕಹಿಯಾಗಿ, ಹುಳಿಯಾಗಿ, ಉಪ್ಪಾಗಿ, ತುಂಬಾ ಉಷ್ಣವಾಗಿ, ತೀಕ್ಷ್ಣವಾಗಿ, ಒಣಕಲಾಗಿ ಸುಡುತ್ತಿರುವಂತ ಆಹಾರ ಅದು ರಾಜಸ ಸ್ವಭಾವದವರಿಗೆ ಪ್ರಿಯ ಆಗ್ತದೆ. ಅಂತ ಆಹಾರ ಏನಾಗ್ತದೆ ತಿಂದ್ರೆ ದುಃಖ ಶೋಕ ರೋಗ ಉಂಟು ಮಾಡ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದೆ ಈ ಒಂದು ಶ್ಲೋಕದಲ್ಲಿ. ಕಟ್ವಾಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಆಹಾರ ರಾಜಸಸ್ಯೇಷ್ಟಾಃ ದುಃಖ ಶೋಕಾಮಯ ಪ್ರದಾಃ. ಕಟ್ವಾಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಆಹಾರ ರಾಜಸಸ್ಯೇಷ್ಟಾಃ ದುಃಖ ಶೋಕಾಮಯ ಪ್ರದಾಃ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಶ್ಲೋಕ 9. ಕಟ್ವಾಮ್ಲ ಕಟ್ವಾಮ್ಲ ಲವಣ ಅತ್ಯುಷ್ಣಾಹ ಅಂತ ಆಗ್ತದೆ. ಕಟ್ವಾಮ್ಲ ಲವಣತ್ಯುಷ್ಣಃ. ಕಟ್ವಾಂ ಲವಣ ಅತ್ಯುಷ್ಣಃ ತೀಕ್ಷ್ಣ ರೂಕ್ಷ ವಿದಾಹಿನಃ. ಆಹಾರ ರಾಜಸಸ್ಯೇಷ್ಟಾಃ ದುಃಖ ಶೋಕಾಮಯ ಪ್ರದಾಃ. ಹರೇ ಕೃಷ್ಣ. ಲೋಕಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಕಟ್ವಾಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಸಾರಿ ಮಾತಾಜಿ. ತೀಕ್ಷ್ಣ ರೂಕ್ಷ ವಿದಾಹಿನಃ. ಆಹಾರ ರಾಜಸ್ಯ ಶ್ರೇಷ್ಠಾಃ ದುಃಖ ಶೋಕಾಮಯ ಪ್ರದಾಃ. ಹರೇ ಕೃಷ್ಣ. ಯೋಗೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಟ್ವಾಮ್ಲ ಕಟು ಆಮ್ಲ ಅಂತ ಹೇಳಿ. ಕಟ್ವಾಮ್ಲ ಲವಣಾತ್ಯುಷ್ಣಃ. ಸಾರಿ, ಲವಣಾತ್ಯುಷ್ಣ. ಕಟ್ವಾಮ್ಲ ಲವಣಾತ್ಯುಷ್ಣ. ಕಟ್ವಾಮ್ಲ ಲವಣಾತ್ಯುಷ್ಣ. ತೀಕ್ಷ್ಣ ಅದು ಬಿಡಿಸಿದ್ರೆ ನೋಡಿ, ಅದು ಬಿಡಿಸಿದೆ. ಕಟು ಆಮ್ಲ ಲವಣ ಅತಿ ಉಷ್ಣ ಅಂತ ಬರುವಂತದ್ದು. ಪ್ರಾಕ್ಟೀಸ್ ಮಾಡ್ಲಿಲ್ಲ ಮತ್ತೆ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ. ಓಕೆ. ಕಟ್ವಾಮ್ಲ ಲವಣಾತ್ಯುಷ್ಣ. ಕಟ್ವಾಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಆಹಾರ ರಾಜಸ ಶ್ರೇಷ್ಠಾಃ. ಆಹಾರ ರಾಜಸಸ್ಯೇಷ್ಟಾಃ. ರಾಜಸಸ್ಯೇಷ್ಟಾಃ. ಆಹಾರ ಅಲ್ಲಿ ರಾಜಸಸ್ಯ ಇಷ್ಟಾಹ ಅಂತ ಬರುವಂತದ್ದು, ಅದಕ್ಕೆ ರಾಜಸಸ್ಯೇಷ್ಟಾಹ ಅಂತ ಆಗ್ತದೆ. ಆಹಾರ ರಾಜಸಸ್ಯೇಷ್ಟಾಹ.
आहार राजस श्रेष्ठाः दुःखशोकामयप्रदाः दुःखशोकमय ದುಃಖಶೋಕ ಅಲ್ಲಿ ದುಃಖಶೋಕ ಅಂತ ಎಳಿಬೇಕಲ್ಲಿ ಆಮಯ ಅಂತ ಆಗ್ತದೆ. ದುಃಖಶೋಕಾಮಯ ಪ್ರದಾಹ दुःखशोकमय प्रदः ದುಃಖಶೋಕ ಅಲ್ಲ ದುಃಖಶೋಕ दुःखशोकमय प्रदः ಅದು ಅಲ್ಲಿ ದುಃಖ ಶೋಕ ಆಮಯ ಪ್ರದಾಹ ಅಂತೇಳಿ. ಆಮಯ ಅಂತ ಹೇಳಿದ್ರೆ ರೋಗಗಳನ್ನು ಉಂಟು ಮಾಡ್ತದೆ ಅಂತ ಹೇಳ್ಕೊಂಡು, ಹಾಗಾಗಿ ದುಃಖ ಶೋಕಾಮಯ ಪ್ರದಾಹ ಆಮಯ ಆಗಿ ಬರ್ಬೇಕಾದ್ರೆ ಅಲ್ಲಿ ಕಾ ದೀರ್ಘ ಕೊಡ್ಬೇಕು ನೀವು ಅಲ್ಲಿ, ಆಯ್ತಾ? ದುಃಖ ಶೋಕಾಮಯ ಪ್ರದಾಹ दुःखशोकमय प्रदः. ಹರೇ ಕೃಷ್ಣ ಮಾತಾಜಿ. ಮತ್ತೆ ಓದ್ಲಾ? ಇನ್ನೊಂದ್ಸಲ ಓದಿ. ಕಟ್ವಾಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಪ ವಿದಾಹಿನಃ ಆಹಾರ ರಾಜಸ ಶ್ರೇಷ್ಠಃ ದುಃಖ ಶೋಕಮಯ ಪ್ರದಃ. ಹರೇ ಕೃಷ್ಣ. ಎಂ ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 9. ಕಟ್ವಾಮ್ಲ ಲವಣ ತೃಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸ ಶ್ರೇಷ್ಠ ದುಃಖ ಶೋಕ ಮಯ ಪ್ರದಃ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಮಾತಾಜಿ ಓದಿ. ಧನ್ಯವಾದಗಳು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ. ಮಾತಾಜಿ. ಕಟ್ವಂಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸ ಶ್ರೇಷ್ಠಾಃ ದುಃಖ ಶೋಕಾಮಯ ಪ್ರದಾಹ. ಹರೇ ಕೃಷ್ಣ. ಮಮತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಟ್ವಾಮ್ಲ ಅಲ್ಲಿ ಕಟ್ವಾಮ್ಲ ಲವಣಾತ್ಯುಷ್ಟ ತೀಕ್ಷ್ಣ ಕಟ್ವಾಮ್ಲ ಲವಣಾತ್ಯುಷ್ಟ ತೀಕ್ಷ್ಣ ರೂಪ ವಿದಾಹಿನಃ. ಅದು ರೂಪ ಅಲ್ಲ, ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸ ಶ್ರೇಷ್ಠಾಃ ದುಃಖ ಶೋಕಮಯ ಪ್ರದಃ. ಇನ್ನೊಂದ್ಸಲ ಓದಿ. ಅಲ್ಲಿ ಶೋಕ ಮಾತ್ರ ಹೇಳ್ಬಾರ್ದು, ಶೋಕ ಅಂತ ಹೇಳ್ಬೇಕು. ಇನ್ನೊಂದ್ಸಲ ಓದಿ. ಕಟ್ವಾಮ್ಲಾವಣಾತ್ಯುಷ್ಟ ಕಟ್ವಾಮ್ಲಾವಣ ಅಲ್ಲ, ಕಟ್ವಾಮ್ಲ ಲವಣಾತ್ಯುಷ್ಣ. ಕಟ್ವಾಮ್ಲ ಲವಣಾತ್ಯುಷ್ಟ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಶ್ರೇಷ್ಠಾಃ ಆಹಾರ ರಾಜಸಶ್ರೇಷ್ಠಃ ದುಃಖ ಶೋಕ ಮಯಪ್ರದಃ. ದುಃಖ ಶೋಕಮಯ ಪ್ರದಃ. ಹರೇ ಕೃಷ್ಣ. ಪ್ರದಾಹ ದುಃಖ ಶೋಕಮಯ ಪ್ರದಾಹ. ಮನೋರಮ ಪ್ರಭು ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಟ್ವಾಮ್ಲ ಲವಣಾತ್ಯುಷ್ಟ ತುಷ್ಣ ತೀಕ್ಷ್ಣ ರೂಕ್ಷ ವಿದಾಯಿನಃ ಆಹಾರ ರಾಜಸಶ್ರೇಷ್ಠ ದುಃಖ ಶೋಕಮಯ ಪ್ರದಾಹ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ. ಓಕೆ, ಶ್ಲೋಕ 10. ಪ್ರವೀಣ ಮಾತಾಜಿ, ನಾಳೆ ಏಕಾದಶಿ ಅಲ್ವಾ? ಇವತ್ತು ಏಕಾದಶಿ ಮಹಿಮೆ ಇವತ್ತು ಓದುವನ ನಾಳೆಯ ಹೇಗೆ? ನಾನು ಇವತ್ತು ಏಕಾದಶಿ ಮಹಿಮೆ ಓದಿ ನಾಳೆ ನಾವು ಇದು ಬ್ರಹ್ಮ ಸಂಹಿತ ಓದಿಸ್ಬೋದು ಅಂತ ಅನ್ಕೊಂಡಿದ್ದೇನೆ. ನಾಳೆನೆ ಓದಿದ್ರೆ ಸಾಕಾದ್ರೆ ನಾಳೆನೆ ಓದುವ ಏಕಾದಶಿ. ಓದುವ ಮಾತಾಜಿ. ನಾಳೆನೆ ಸಾಕಾ? ನಾಳೆನೆ ಸಾಕಾ? ಓಕೆ. ಯಾಕಂದ್ರೆ ಅದಕ್ಕೊಂದು 10 minutes ಆಗ್ತದಲ್ವಾ ಮಾತಾಜಿ? ಹೌದೌದು. ಓಕೆ. ಯಾತಯಾಮಂ ಗತರಸಂ ವಿಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ.
उच्छिष्टमपि चामेध्यं भोजनं तामसप्रियम् यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम् यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम् ಇಲ್ಲಿ ಪದಗಳ ಅರ್ಥ ನೋಡುವ. ಯಾತಯಾಮಂ ತಿನ್ನುವುದಕ್ಕೆ 3 ಗಂಟೆ ಮೊದಲು ಮಾಡಿದ, ಗತರಸಂ ರುಚಿ ಕಳೆದುಕೊಂಡ, ಪೂತಿ ದುರ್ವಾಸನೆಯುಳ್ಳ, ಪರ್ಯುಷಿತಂ ಹಳಸಿದ, ಚ ಕೂಡ, ಯತ್ ಯಾವುದು, ಉಚ್ಚಿಷ್ಟಂ ಬೇರೆಯವರು ತಿಂದು ಉಳಿದ, ಅಪಿ ಕೂಡ, ಚ ಮತ್ತು, ಅಮೇಧ್ಯಂ ಸ್ಪರ್ಶಯೋಗ್ಯವಲ್ಲದ. ಅಲ್ಲಿ ಉಚ್ಚಿಷ್ಟಂ ಅಪಿ ಚ ಅಮೇಧ್ಯಂ ಅಂತ ಬರುವಂತದ್ದು. ಉಚ್ಚಿಷ್ಟಂ ಅಪಿ ಚಾಮೇಧ್ಯಂ ಅಂತ ಇದೆ ಅಲ್ವಾ, ಚ ಅಮೇಧ್ಯಂ ಅಂತ ಆಗ್ತದೆ, ಅದು ಚಾಮೇಧ್ಯಂ. ಅಮೇಧ್ಯಂ ಅಂದ್ರೆ ಯೋಗ್ಯವಲ್ಲದ, ಸ್ಪರ್ಶ ಯೋಗ್ಯವಲ್ಲದ. ಭೋಜನಂ ಭೋಜನವು, ತಾಮಸ ಗುಣ ಉಳ್ಳವನಿಗೆ, ಪ್ರಿಯಂ ಪ್ರಿಯವು ಅಂತೇಳಿ ಅನುವಾದದಲ್ಲಿ ಹೇಳ್ತಿದ್ದಾರೆ. ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿ ಇಲ್ಲದ ಕೆಡುತ್ತಿರುವ ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು ಅಂತೇಳಿ ಹೇಳ್ತಾ ಇದ್ದಾರೆ. ತಮೋ ಗುಣದವರ ಆಹಾರ ಯಾವ ರೀತಿ ಇದ್ದು ಅವರಿಗೆ ಪ್ರಿಯ ಆಗ್ತದೆ ಅಂತೇಳಿ ಹೇಳ್ತಿದ್ದಾರೆ. ಯಾತಯಾಮಂ ಗತರಸಂ पूतिपर्युषितं च यत् यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम् उच्छिष्टमपि चामेध्यं भोजनं तामसप्रियम् यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम् यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम् यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम् यातयामं गतरसं पूतिपर्युषितं च यत् उच्छिष्टमपि चामेध्यं तामसप्रियम् ಓದಿಸಬಹುದು. ಪದ್ಮಜಿಎಸ್ ಮಾತಾಜಿ ಓದಿ. यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम्. हरे कृष्ण माताजी, धन्यवाद. ಪಾರ್ವತಮ್ಮ ಮಾತಾಜಿ ಓದಿ. यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम्. हरे कृष्ण माताजी. ಧನ್ಯವಾದಗಳು. ಪ್ರಿಯಾಂಕ ಜೊತ್ತೂರು ಮಾತಾಜಿ ಓದಿ. हरे कृष्ण माताजी. यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम्. ಹರೇ ಕೃಷ್ಣ. ಕೆ ವನಿತಾ ಶೆಟ್ಟಿ ಮಾತಾಜಿ ಓದಿ. ವನಿತಾ ಶೆಟ್ಟಿ ಮಾತಾಜಿ. ಮಾತಾಜಿ ಮತ್ತೆ ಓದ್ತೇನೆ. ಹರೇ ಕೃಷ್ಣ. ಮನೇಲಿ ಸ್ವಲ್ಪ ಗೆಸ್ಟ್ ಇದ್ದಾರೆ, ಮತ್ತೆ ಓದ್ತೇನೆ. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾತಯಾಮಂ ಗತರಸಂ पूतिपर्युषितं च यत् उच्छिष्टमपि चामेध्यं भोजनं तामसप्रियम्. हरे कृष्ण माताजी, ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಶೋಭಾ ಭಟ್ हरे कृष्ण माताजी. हरे कृष्ण माताजी. यातयामं गतरसं पूतिपर्युषितं च यत् उच्छिष्टमपि चामेध्यं भोजनं तामसप्रियम्. ಧನ್ಯವಾದಗಳು ಮಾತಾಜಿ. ಓದ್ತೀನಿ ಮಾತಾಜಿ. ಈಗ ಓದ್ತೀನಿ. ಓದಿ ಮಾತಾಜಿ. ಯಶೋಧ ಮಾತಾಜಿ ಓದ್ಲಿ ಮಾತಾಜಿ ಅವರು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಯಾತಾಯಾಯಂ ಗತರಸಂ. ಅಲ್ಲಿ ಯಾತಯಾಮಂ ಗತರಸಂ ಯಾತಾಯಾಯಂ ಗತರಸಂ पूतिपर्युषितं च यत् पूतिपर्युषितं च यत्
पूति पीयूषितं संचयात् ಪರ್ಯುಷಿತಂ ಅಲ್ಲಿ ಪೂತಿ ಪರ್ಯುಷಿತಂ पूति पार्युषितं चायत् ಉಚ್ಚಿಷ್ಟಾಮಪಿ ಚಾಮೀಧ್ಯಂ ಭೋಜನಂ ತಾಮಸ ಪ್ರಿಯಂ. ಹರೇ ಕೃಷ್ಣ. ಇನ್ನೊಮ್ಮೆ ಓದುದ ಮಾತಾಜಿ? ಓದಿ ಓದಿ ಓದಿ. ಯಾತಯಾಮಂ ಗತಾರಸಂ पूति पीयूषितं चायत् उच्छिष्टमपि चामेद्यं ಪ್ರಿಯಂ. ಹರೇ ಕೃಷ್ಣ ಅಲ್ಲಿ ಮಾತಾಜಿ. ಎರಡನೇ ಲೈನ್ ಅಲ್ಲಿ ಪೂತಿ ಪರ್ಯುಷಿತಂ, ಪಿರ್ಯುಷಿತಂ ಅಲ್ಲ, ಪರ್ಯುಷಿತಂ ಚಯತ್. ಪರ್ಯುಪಿತಂ. ಪರ್ಯುಷಿತಂ ಪಾರ್ಯುಸಿತಂ. ಓಕೆ ಪರ್ಯುಷಿತಂ. ಓಕೆ ಪರ್ಯುಸಿತಂ. ಓಕೆ ಓಕೆ ಮಾತಾಜಿ ಮುಂದಕ್ಕೆ ಹೋಗೋ ಮಾತಾಜಿ. ಶ್ಲೋಕ 11. ಅಫಲಾಕಾಂಕ್ಷಿಭಿರ್ಯಜ್ಞೋ ದಿದ್ರಷ್ಟೋ ಯ ಯುಜ್ಯತೆ ಜ್ಯೇಷ್ಠವ್ಯಾಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಜ್ಯೇಷ್ಠವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಪದಗಳ ಅರ್ಥ ನೋಡುವ. ಅಫಲ ಆಕಾಂಕ್ಷಿಭಿಹಿ ಅಂದ್ರೆ ಫಲಾಪೇಕ್ಷೆ ಇಲ್ಲದವರಿಂದ, ಯಜ್ಞ ಯಜ್ಞವು, ವಿಧಿದೃಷ್ಟ ವಿಧಿದಿಷ್ಟ, ವಿಧಿದೃಷ್ಟ ಅಂತ ಇದೆ, ವಿಧಿದೃಷ್ಟ ಶಾಸ್ತ್ರ ನಿರ್ದೇಶನದ ಪ್ರಕಾರ ಯಾವುದು, ಯುಜ್ಯತೆ ಆಚರಿಸಲಾಗುತ್ತದೋ, ಎಷ್ಟವ್ಯಂ ಆಚರಿಸಲ್ಪಡಬೇಕು, ಇವ ಖಂಡಿತವಾಗಿಯೂ, ಇತಿ ಹೀಗೆ, ಮನಃ ಮನಸ್ಸನ್ನು, ಸಮಾಧಾಯ ಸ್ಥಿರಗೊಳಿಸಿ, ಸ ಅದು ಸಾತ್ವಿಕ ಸತ್ವಗುಣದಲ್ಲಿ ಇರುವಂತಹದು ಅಂತ. ಯಶೋಧ ಮಾತಾಜಿ ಮ್ಯೂಟ್ ಮಾಡ್ಕೊಂಡು ಓದ್ಕೊಳ್ತೀರಾ? ಅನುವಾದ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು ಅಂತೇಳಿ ಇಲ್ಲೀಗ ಆಹಾರದ ಬಗ್ಗೆ ಹೇಳಿ ಆಯ್ತು. ಈಗ ಯಜ್ಞಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವ ರೀತಿ ಮಾಡಿದ್ರೆ ಅದು ಯಜ್ಞ ಸಾತ್ವಿಕವಾದದ್ದು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಧರ್ಮಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯದ ದೃಷ್ಟಿಯಿಂದ ಅಂದ್ರೆ ಫಲದ ಅಪೇಕ್ಷೆ ಇಲ್ಲದೆ ಮಾಡುವಂತ ಯಜ್ಞ ಅಂತ ಹೇಳುದು ಸಾತ್ವಿಕವಾದ ಯಜ್ಞ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಜ್ಯೇಷ್ಠವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಠವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಠವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಠವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಠವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಠವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಹರೇ ಕೃಷ್ಣ. ಓದಿಸ್ಬೋದು. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಮಾತಾಜಿ ಇದು ಎರಡನೇ ಲೈನ್ ಅಲ್ಲಿ ವಿಧಿ ದೃಷ್ಟೋ ಅಂತ ದೃಷ್ಟು ಅಂತ ಉಂಟು, ಇದ್ರಲ್ಲಿ ಬುಕ್ ಅಲ್ಲಿ ವಿಧಿ ದಿಷ್ಟು ಅಂತ ಉಂಟು, ಇಲ್ಲಿ ದೃಷ್ಟು ಅಂತ ಕೊಟ್ಟಿದ್ದಾರೆ.
ವಿಧಿದಿಷ್ಟು ಅಂತಾನೆ ಓದ್ಕೊಳ್ಳಿ ನೀವು, ಆಯ್ತಾ. ವಿಧಿದಿಷ್ಟೋ ಯ ಯುಜ್ಯತೆ. ವಿಧಿದಿಷ್ಟ ಅಂದ್ರೆ ಶಾಸ್ತ್ರ ನಿರ್ದೇಶನದ ಪ್ರಕಾರ ಅಂತ. ವಿಧಿದಿಷ್ಟ ಅಂತಾನೆ ಓದಿ, ಆಯ್ತಾ. ಅಲ್ಲಿ ದೃಷ್ಟ ಬೇಡ, ದಿಷ್ಟ ಅಂತಾನೆ ಓದಿ. ಉಮಾದೇವಿ ಮಾತಾಜಿ ಓದಿ. ವಿಧಿದಿಷ್ಟೋ ಯ ಯುಜ್ಯತೆ ಅಂತ ಓದಿ. ವಿಧಿದಿಷ್ಟೋ ಯ ಯುಜ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಫಲಾಕಾಂಕ್ಷಿ ಯಜ್ಞೋ ವಿಧಿ ದೃಷ್ಟೋ ಯ ಯುಜ್ಯತೆ. ವಿಧಿದಿಷ್ಟ ಅಂತ ಓದಿ ಮಾತಾಜಿ, ಆ ಬುಕ್ ಅಲ್ಲಿ ಹಾಗಿರುವಂತದ್ದು ವಿಧಿದಿಷ್ಟ ಅಂತ ಇದಂತದ್ದು. ಏನು ಮಾತಾಜಿ? ಆ ಎರಡನೇ ಲೈನ್ ವಿಧಿದ್ರು ಅಲ್ಲ, ದಿ ಆಗ್ಬೇಕದು. ವಿಧಿದಿಷ್ಟೋ ಯ ಯುಜ್ಯತೆ ಯಮೇವೇತಿ ಮನಃ ಸಮಾದಾಯ ಸಾತ್ವಿಕ. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ ಓದಿ. ಲಿಂಕ್ ಹಾಕಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಫಲಾಕಾಂಕ್ಷಿ ಬೀರ್ಯೋಜ್ಞೋ ವಿಧಿದಿಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸಾತ್ವಿಕ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಓದ್ಲಾ ನಾನು? ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದಿಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸಾತ್ವಿಕಃ. ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿ ದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದಿದೆ. ವಿಧಿದಿಷ್ಟು ಅಂತ ಓದಿ. ಅಲ್ಲಿ ಬುಕ್ ಅಲ್ಲಿ ವಿಧಿದಿಷ್ಟು ಅಂತ ಕೊಟ್ಟಿದ್ದಾರೆ, ಇಲ್ಲಿ ವಿಧಿದೃಷ್ಟು ಬಂದಿದೆ. ಅಲ್ಲಿ ದ್ರದ ಬದಲಿಗೆ ದಿ ಅಂತಾನೆ ಹೇಳ್ಬೇಕು. ವಿಧಿದಿಷ್ಟೋ ಯ ಯುಜ್ಯತೆ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಹರೇ ಕೃಷ್ಣ. ಮುಂದಕ್ಕೆ ಹೋಗುವ. ಶ್ಲೋಕ 12. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಇಲ್ಲಿ ಪದಗಳ ಅರ್ಥ ನೋಡುವ. ಅಭಿಸಂಧಾಯ ಅಪೇಕ್ಷಿಸುತ್ತಾ, ತು ಆದರೆ, ಫಲಂ ಫಲವನ್ನು, ದಂಭ ಜಂಬದ, ಅರ್ಥಂ ಉದ್ದೇಶಕ್ಕಾಗಿ, ಅಪಿ ಕೂಡ, ಚ ಮತ್ತು, ಏವ ಖಂಡಿತವಾಗಿಯೂ, ಯತ್ ಯಾವುದು, ಯುಜ್ಯತೆ ಆಚರಿಸಲಾಗುತ್ತದೋ, ಭರತಶ್ರೇಷ್ಠ ಭರತಶ್ರೇಷ್ಠನೇ, ತಂ ಯಜ್ಞವನ್ನು, ವಿದ್ಧಿ ತಿಳಿ, ರಾಜಸಂ ರಾಜಸ ಗುಣದಲ್ಲಿ ಇರುವಂತಹದ್ದು ಎಂದು ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಭರತ ವಂಶದ ಶ್ರೇಷ್ಠನೇ ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದಾಗಿ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ ಅಂತೇಳಿ ಹೇಳ್ತಾ ಇದೆ ಈ ಶ್ಲೋಕದ ಅರ್ಥದಲ್ಲಿ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಯುಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ.
अभिसन्धायतु फलं वातमपि चैवयत् विद्यते भरतश्रेष्ठा तं विद्धि राजसम् अभिसन्धायतु फलं दम्भार्थमपि चैव यत् युज्यते भरतश्रेष्ठा तं यज्ञं विद्धि राजसम् अभिसन्धायतु फलं दम्भार्थमपि चैव यत् युज्यते भरतश्रेष्ठा तं यज्ञं विद्धि राजसम् ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಸುಮಾ ಮಾತಾಜಿ ಓದಿ. ಹರೇ ಸುಮಾ ಕೃಷ್ಣ ಮಾತಾಜಿ. ಅಭಿಸಂಧಾಯತು ಫಲಂ ಬಂಡಾರ್ಥಂ ದಂಭಾರ್ಥ ಅಲ್ಲಿ ದಾ ಬಂದಿದೆ, ಅಲ್ಲಿ ಬುಕ್ಕಲ್ಲಿ ದಾ ಇರುವಂತದ್ದು. ದಂಭಾರ್ಥಮಪಿ ಚೈವ ಯತ್. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿಧಿ ರಾಜಸಂ. ವಿದ್ಧಿ ಅಲ್ಲಿ ಜಿಗೆ ದಿ ಒತ್ತಿದೆ. ತಂ ಯಜ್ಞಂ ವಿದ್ಧಿ ರಾಜಸಂ. ವಿದ್ಯೆ ಅಂದ್ರೆ ತಿಳ್ಕೊ ಅಂತ ಹೇಳ್ಕೊಂಡು ತಿಳಿಯೋ ಅಂತ. ತಂ ಯಜ್ಞಂ ವಿಧಿ ರಾಜಸಂ. ಹರೇ ಕೃಷ್ಣ. ವನಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞ ವಿದ್ಧಿ ರಾಜಸಂ. ಹರೇ ಕೃಷ್ಣ. ಧನ್ಯವಾದಗಳು. ವನಿತಾ ಶೆಟ್ಟಿ ಮಾತಾಜಿ ಓದಿ. ಶ್ಲೋಕ 12. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಯಶೋಧ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಬರೆಯಾಯ್ತಾ ಮಾತಾಜಿ? ಕರೆಕ್ಟ್ ಓದಿದ್ರಿ ಆಯ್ತಾ? ಧನ್ಯವಾದಗಳು. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿಧಿ ರಾಜಸಂ. ತಂ ಯಜ್ಞಂ ವಿದ್ಧಿ ರಾಜಸಂ. ತಂ ಯಜ್ಞಂ ವಿದ್ಧಿ ರಾಜಸಂ. ವಿದ್ಯಾ ಕಾಮತ್ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠಂ ತಂ ಯಜ್ಞಂ ವಿಧಿ ರಾಜಸಂ. ಹರೇ ಕೃಷ್ಣ. ಅಲ್ಲಿ ಎಲ್ಲರಿಗೆ ಸ ವಿಧಿ ಅಂತ ಯಾಕೆ ಬರ್ತದೆ? ತಂ ಯಜ್ಞಂ ವಿದ್ಧಿ ರಾಜಸಂ. ತಂ ಯಜ್ಞಂ ವಿದ್ಧಿ ರಾಜಸಂ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗ, ಒಂದು ಶ್ಲೋಕ ಮಾಡ್ಬೋದು. ಆಕ್ಚುಲಿ 14 ಮುಗಿಸ್ಬೇಕಿತ್ತು. ವಿಧಿಹೀನಂ ಸೃಷ್ಟ. ಒಂದು ನಿಮಿಷ, ನಾನು ಅದರಲ್ಲಿ ಇದು ಬಿಡಿಸಿ ಓದಿಸ್ತೇನೆ. ವಿಧಿಹೀನಂ ಅಸೃಷ್ಟ ಅನ್ನಂ ವಿಧಿಹೀನಮಸೃಷ್ಟಾನ್ನಂ ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಇಲ್ಲಿ ಪದಗಳ ಅರ್ಥ ನೋಡುವ. ವಿಧಿಹೀನಂ ಶಾಸ್ತ್ರ ನಿರ್ದೇಶನವಿಲ್ಲದ, ಅಸ್ಪಷ್ಟ ಅನ್ನಂ ಅಸೃಷ್ಟ ಅನ್ನಂ ಪ್ರಸಾದ ವಿತರಣೆ ಇಲ್ಲದ, ಮಂತ್ರಹೀನಂ ವೈದಿಕ ಮಂತ್ರಗಳ ಪಠಣವಿಲ್ಲದ, ಅದಕ್ಷಿಣಂ ಪುರೋಹಿತರಿಗೆ ದಕ್ಷಿಣೆ ಇಲ್ಲದ, ಶ್ರದ್ಧೆಯು ವಿರಹಿತಂ ಇಲ್ಲದ, ಯಜ್ಞಂ ಯಜ್ಞವು, ತಾಮಸಂ ತಮೋಗುಣದಲ್ಲಿ ಇರುವಂತಹುದು, ಪರಿಚಕ್ಷತೆ ಎಂದು ಪರಿಗಣಿಸಲ್ಪಡಬೇಕು ಅಂತ ಹೇಳ್ತಾ ಇದೆ. ಅನುವಾದದಲ್ಲಿ ಹೇಳ್ತಿದ್ದಾರೆ, ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು
ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ವಿಧಿಹೀನಂ ರಸಷ್ಠಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ವಿಧಿಹೀನಂ ರಸಷ್ಠಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ವಿಧಿಹೀನಮಸಷ್ಠಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 13. ಓದಿ. ಕೇಳಿಸ್ತಾ ಇಲ್ಲ ಸುಮಿತ್ರಮ್ಮ ಮಾತಾಜಿ. ಫೋನ್ದಲ್ಲಿ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಇನ್ನೊಮ್ಮೆ ಓದಿ ಮಾತಾಜಿ, ಕೇಳಿಸ್ಲಿಲ್ಲ. ಅದು ನೆಟ್ವರ್ಕ್ ಇದ್ದಿದೆ, ಅವ್ರದ್ದು ಇಶ್ಯೂ ಇದೆ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ವಿಧಿಹೀನಂ ಸೃಷ್ಟಾನಂ ವಿಧಿಹೀನಂ, ನೀವು ವಿಧಿಹೀನಂ ಹೇಳಿದ್ರೆ ಅಸೃಷ್ಟಾನಂ ಹೇಳ್ಬೇಕಲ್ಲಿ. ವಿಧಿಹೀನಮ ಸೃಷ್ಟಾನಂ, ಮಾ ಬಂದ್ರೆ ಸೃಷ್ಟಾನಂ ಅಂತ ಬರ್ಬೇಕು. ಅಲ್ಲಿ ಮೂ ಹೇಳಿದ್ರೆ ಆ ಬರ್ಬೇಕಲ್ಲಿ, ಆಯ್ತಾ? ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಧನ್ಯವಾದ. ಅಶ್ವಿನಿ ಮಾತಾಜಿ ಓದಿ. ಅಶ್ವಿನಿ ಮಾತಾಜಿ. ಅಶ್ವಿನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ವಿಧೀನಾಂ ಮಸೃಷ್ಟಾನಂ ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಶ್ಲೋಕ 13. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧನ್ಯವಾದ ಮಾತಾಜಿ. ಲಕ್ಷ್ಮೀದೇವಿ ಮಾತಾಜಿ ಓದಿ. ಒಂದ್ ನಿಮಿಷ ಮಾತಾಜಿ, ಓದ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಸರಿ ಬಂತ ಮಾತಾಜಿ? ಹರೇ ಕೃಷ್ಣ. ಪರವಾಗಿಲ್ಲ. ಧನ್ಯವಾದ. PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 13. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಧಿಹೀನಂ ಅಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಧನ್ಯವಾದಗಳು. ಲಕ್ಷ್ಮಿ ಗೋಕವಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತ ಯಜ್ಞಂ ತಾಮಸಂ ಪರಿಚಕ್ಷತೆ. ಶ್ರದ್ಧಾ ವಿರಹಿತಂ, ಅಲ್ಲಿ ತಮ್ಮಿದೆ, ಶ್ರದ್ಧಾ ವಿರಹಿತ ಅಲ್ಲ, ಶ್ರದ್ಧಾ ವಿರಹಿತಂ ಯಜ್ಞಂ.
ಇನ್ನೊಂದ್ಸಲ ಓದ್ಲಾ ಮಾತಾಜಿ? ಹಾ ಓದಿ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ ಎಲ್ಲರಿಗೂ ಓದಿಸುದಲ್ವಾ ಹಾ ಮಾತಾಜಿ? ಓದಿಸಿ ಮಾತಾಜಿ, ಕೊನೆ ಶ್ಲೋಕ ಇದು ಓದಿಸಿ. Okay. ಲೋಕಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ವಿಧಿಹೀನಮಸೃಷ್ಟಾನಂ ವಿಧಿಹೀನಮಸೃಷ್ಟಾನಂ ನಾಮಸೃಷ್ಟಾನಲ್ಲ, ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲೋಕೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ತಾಮಸಂ ಪರಿಚಕ್ಷತೆ. ಇನ್ನೊಂದ್ಸಲ ಓದಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹಾ, ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 13. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಧನ್ಯವಾದಗಳು. ಪದ್ಮ ಜಿಎಸ್ ಮಾತಾಜಿ ಓದಿ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶ್ರುತಿ ಎಸ್ ಜೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಧನ್ಯವಾದ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಾ ಮಾತಾಜಿ ಓದಿ. ವಿಧಿಹೀನಮೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ
ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಫಸ್ಟ್ ಲೈನ್ ಹೇಳಿ ಮಾತಾಜಿ, ಫಸ್ಟ್ ಲೈನ್. ವಿಧಿಹೀನಮೃಷ್ಟಾನ್ನಂ. ವಿಧಿಹೀನಮಸಷ್ಠಾನಂ ಬರ್ಬೇಕಲ್ಲಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಎರಡನೇ ಲೈನ್ ಅಲ್ಲಿ ಹೇಗೆ ಮದಕ್ಷಿಣಂ ಅಂತ ಹೇಳ್ತೀರಿ, ಹೀನಂ ಅದಕ್ಷಿಣಂ ಅಂತ ಇರ್ತದೆ. ಅದೇ ರೀತಿ ಇಲ್ಲಿ ಕೂಡ ವಿಧಿಹೀನಂ ಅಸೃಷ್ಟಾನ್ನಂ ಅಂತ ಆಗುವಂತದ್ದನ್ನ ಮಾ ಅಂತ ಕೊಟ್ಟು ಅಲ್ಲಿ ಎರಡನ್ನ ಇದ್ ಮಾಡ್ತಾರೆ ಅಲ್ಲಿ, ಆಯ್ತಾ, ಮರ್ಜ್ ಆಗ್ತದೆ ಅಲ್ಲಿ ಎರಡು ಅಕ್ಷರ. ವಿಧಿಹೀನಮ ಸೃಷ್ಟಾನಂ ಅಂತ. ಓಕೆ. ವಿಧಿಹೀನಮಸೃಷ್ಟಾನಂ ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ವಿಧಿಹೀನಂ ಸೃಷ್ಟಾನಂ. ಅಸೃಷ್ಟಾನಂ, ನೀವು ಹೀನಂ ಹೇಳಿದ್ರೆ ಅಸೃಷ್ಟಾನಂ ಅಂತ ಹೇಳ್ಬೇಕು. ವಿಧಿಹೀನಮ ಸೃಷ್ಟಾನಂ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ವಿಧಿಹೀನಂ ಅಸೃಷ್ಟಾನಂ ಅಂತ ಹೇಳ್ಬೇಕಾಯ್ತಾ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಅಲ್ಲ, ಉಮಾದೇವಿ ವೆಂಕಟೇಶ್. ಉಮಾದೇವಿ ವೆಂಕಟೇಶ್ ಮಾತಾಜಿ. ಕೇಳಿಸುದಿಲ್ಲ ಮಾತಾಜಿ, ನಂತರ ಓದ್ಲಿ ಮಾತಾಜಿ. ಓಕೆ ಓಕೆ. ವನಜ ಮಾತಾಜಿ ಓದಿ. ವನಜ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಧನ್ಯವಾದಗಳು. ಅನಿತಾ ಶೆಟ್ಟಿ ಮಾತಾಜಿ ಓದಿ. ಶ್ಲೋಕ 13. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿದ್ಯಾ ಕಾಮತ್ ಮಾತಾಜಿ ಓದಿ. ಶ್ಲೋಕ 13. ವಿಧಿಹೀನಮನುಷ್ಠಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು. ಯಶೋಧ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾನು ಓದಿ ಕೇಳಿಸ್ತಾ ಮಾತಾಜಿ. ಉಮಾದೇವಿ ಕೇಳಿಸ್ಲಿಲ್ಲ ಮಾತಾಜಿ, ಓದಿ. ಕೇಳಿಸ್ಲೇ ಇಲ್ಲ ನೀವು. ಇದೋಟಾಯ್ತು, ನೆಟ್ ಓಟಾಯ್ತು ಮಾತಾಜಿ. ವಿಧಿಹೀನಮೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಸರಿ ಅಲ್ವಾ? ಧನ್ಯವಾದಗಳು. ಫಸ್ಟ್ ಲೈನ್ ಸ್ವಲ್ಪ ಮಿಸ್ಟೇಕ್ ಆಯ್ತು. ವಿಧಿಹೀನಂ ಹೇಳಿದ್ರಿ ನೀವು, ವಿಧಿಹೀನಂ ಅಂತ ಹೇಳಿದ್ರೆ ಅಲ್ಲಿ ಅಸೃಷ್ಟಾನಂ ಅಕಾರ ಕೊಡ್ಬೇಕಾಗ್ತದೆ ಅಲ್ಲಿ, ಆಯ್ತಾ. ವಿಧಿಹೀನಂ ಅಸೃಷ್ಟಾನಂ ಹೇಳ್ಬೇಕು. ಇಲ್ಲದಿದ್ರೆ ವಿಧಿಹೀನಂ ಮಸೃಷ್ಟಾನಂ ಅಂತಾನೆ ಹೇಳ್ಬೇಕು. ವಿಧಿಹೀನಮೃಷ್ಟಾನಂ ಸೃಷ್ಟಾನಂ. ವಿಧಿಹೀನಂ ಅಸೃಷ್ಟಾನಂ ಅಂತ ಹೇಳಿ. ವಿಧಿಹೀನಂ ಅದೃಷ್ಟಾನಂ. ಅಸೃಷ್ಟಾನಂ ಅಸೃಷ್ಟಾನಂ. ವಿಧಿಹೀನಂ ಅಸೃಷ್ಟಾನಂ. ವಿಧಿಹೀನಂ ಅದೃಷ್ಟಾನಂ. ಅಸೃ ಅದೃಷ್ಟಾನಂ. ಅಸೃ 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 ಸ ಸ ಅಸೃ. ವಿಧಿಹೀನಂ ಅದೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅವರು ಕೂಡ ಸರಿಯಾಗಿಲ್ಲ ಅದು ಮೇಲಿದ್ದು. ಪರವಾಗಿಲ್ಲ, ನಿಮ್ದು ಪ್ರಯತ್ನಕ್ಕೆ ಭಗವಂತ ಮೆಚ್ತಾರೆ, ಆಯ್ತಾ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ ಮಾತಾಜಿ. ಉಮಾದೇವಿ ಮಾತಾಜಿ. ಪುನಃ ನೆಟ್ವರ್ಕ್ ಹೋಯ್ತಾ ನಿಮ್ದು? ಉಮಾದೇವಿ ಮಾತಾಜಿ ನೀವು ಓದಿ ಅಲ್ಲಿವರೆಗೆ, ಅವ್ರು ಬರ್ತಾರೆ ಅಷ್ಟೊತ್ತಿಗೆ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಮಾತಾಜಿ ನಾನು ಓದ್ಲ ಮಾತಾಜಿ. ಉಮಾದೇವಿ ಓದಿ ಮಾತಾಜಿ, ಓದಿ. ವಿಧಿಹೀನಂ ಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಸುಮಿತ್ರಮ್ಮ ಮಾತಾಜಿ ಓದ್ಲಿಲ್ಲ. ಓದ್ಲಿ ಓದ್ಲಿ.
ಸುಮಿತ್ರಮ್ಮ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಯಾರು ಕೃಷ್ಣ. ನಾನಾ ಮಾತಾಜಿ? ಹೌದು, ನಿಮ್ದು ಕೇಳಿಸ್ಲಿಲ್ಲ ಮಾತಾಜಿ, ನೀವು ಓದಿದ್ದು. ಅದು ಫೋನ್ ಬಂದ್ಬಿಡ್ತು ಅದರಿಂದ ಕೇಳ್ತಿಲ್ಲ ಅಷ್ಟು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ವಿಧಿಹೀನಂ ಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಆಯ್ತಾ? ಎಲ್ಲರ ಆಯ್ತಲ್ವಾ? ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि भक्त वैष्णव वृंद की जय। श्रील प्रभुपाद की जय। श्रीमद् भगवत गीता ग्रंथराज की जय। श्री श्री राधा गोविंद की जय। श्री नामाचार्य हरिदास ठाकुर की जय। हरे कृष्णा 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 हरे हरे, हरे राम 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 हरे हरे, हरे कृष्ण. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.